ಯುವ ಸಮುದಾಯ ಸಂಪೂರ್ಣವಾಗಿ ಪ್ರಧಾನಿ ಮೋದಿಯವರ ಪರವಾಗಿದ್ದು ಗೆಲುವು ನಿಶ್ಚಿತವಾಗಿದ್ದು ಗೆಲುವಿನ ಅಂತರವನ್ನು ಹೆಚ್ಚು ಮಾಡಲು ಬಂಟ್ವಾಳದ ಕಾರ್ಯಕರ್ತರು ಶಕ್ತಿ ನೀಡುತ್ತಾರೆ ಎಂಬ ನಂಬಿಕೆ ಇದ್ದು ಮುಂದಿನ ದಿನಗಳಲ್ಲಿ ಬಿಜೆಪಿಯ ದಿನಗಳಾಗಿರುತ್ತವೆ. ಈ ಬಗ್ಗೆ ಯಾವುದೇ ಸಂಶಯ ಬೇಡ ಎಂದು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳ್ಳೆಪಾಡಿಗುತ್ತು ಹೇಳಿದರು. ಅವರು ಬಿಸಿ ರೋಡಿನ ಸ್ಪರ್ಶ ಕಲಾ ಮಂದಿರದಲ್ಲಿ ನಡೆದ ಬಿಜೆಪಿ ಮಂಡಲ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡ್ತಾ ಇದ್ದರು. ಪ್ರತಿಯೊಂದು ಮತವನ್ನು ಬಿಜೆಪಿ ಮತವಾಗಿ ಮಾರ್ಪಾಡು ಮಾಡುವುದರ ಜೊತೆಗೆ ಊರು ಮತ್ತು ಹೊರ ಊರಿನಲ್ಲಿ ಕೆಲಸ ಮಾಡುವ ಮತವನ್ನು ಪಡೆಯುವಲ್ಲಿ ಪೇಜ್ ಪ್ರಮುಖರು ಹಾಗೂ ಕಾರ್ಯಕರ್ತರು ಮುನ್ನುಗ್ಗಬೇಕಾಗಿದೆ ಎಂದು ಹೇಳಿದರು. ತೋರಿಸ್ತಾ ಇರುವಂತಹ ವಿಶ್ವಾಸ, ತೋರಿಸ್ತಾ ಇರುವಂತಹ ಒಂದು ಅಪೇಕ್ಷೆ ಕಣ್ಣುಗಳಿಂದ ಎಲ್ಲರೂ ನೋಡ್ತಾ ಇದ್ದಾರೆ. ಇದೊಂದು ಅತ್ಯಂತ ಸಂತೋಷದ ಕ್ಷಣವೂ ಅತ್ಯಂತ ಜವಾಬ್ದಾರಿಯುತವಾದಂತಹ ಕ್ಷಣವೂ ಕೂಡ. ದಕ್ಷಿಣ ಕನ್ನಡದಂತಹ ಒಂದು ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರವನ್ನ ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿಯಲ್ಲಿ, ಅದು ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವ ಇರುವಂತಹ ಸಂದರ್ಭದಲ್ಲಿ ನನ್ನಂತ ಒಬ್ಬ ಕಾರ್ಯಕರ್ತನಿಗೆ ಇಂತಹ ದೊಡ್ಡ ಅವಕಾಶ ಕಳೆದ 10 ವರ್ಷ ಮಾತ್ರ ನಾನು ಈ ಪಾರ್ಟಿಯಲ್ಲಿ ಕೆಲಸವನ್ನು ಮಾಡಿದ್ದೆ. ನನಗಿಂತ ಜಾಸ್ತಿ ಕೆಲಸ ಮಾಡಿದ ತುಂಬಾ ಕಾರ್ಯಕರ್ತರು ಇರುವಂತಹ ಸಂದರ್ಭದಲ್ಲಿ, ನನಗಿಂತ ಶಕ್ತಿ ಸಾಮರ್ಥ್ಯದಲ್ಲಿ ತುಂಬಾ ಜಾಸ್ತಿ ಸಾಮರ್ಥ್ಯ ಇರುವಂತಹ ಕಾರ್ಯಕರ್ತರು ಇರುವಂತಹ ಸಂದರ್ಭದಲ್ಲಿ ಒಬ್ಬ ಯುವಕನಿಗೆ ಇಂಥ ದೊಡ್ಡ ಅವಕಾಶವನ್ನು ಕೊಟ್ಟಿರಬೇಕಾದ್ರೆ ಪ್ರಾಯಶಃ ಇದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೆಚ್ಚು ಪಾತ್ರದ ಪಂಡ ಜಾಸ್ತಿ ಇನ್ನಿತ್ತ ಮಾಧ್ಯಮದ ಸಾಮಾಜಿಕ ಜಾಲತಾಣದ ನಡುಟುಪುನಂಚಿನ ಜೋಕುಲು ಸಮೇತ ಅರ್ಥ ಮಾಡ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಮ್ಮಡ ಬೂತುಡು ಪೋನಾಗ ಸಾಮಾನ್ಯ ಮತದಾರರನ್ನ ಇಲ್ಲಡೆ ಪೋನಾಗ ನಮ್ಮ ಪನೋಡ ಮೋದಿನ ಸಾಧನೆದ ಪಟ್ಟಿ ನಮ್ಮ ಬಾಯಿಗೆ ನಮ್ಮ ಮನಸ್ಸಿಗೆ ಇಪ್ಪನಾಗ ಐದು ಏಪ ನಮ್ಮ ಪನೋಡ ಪನ್ಪುಣಚಿನ ಅನಿವಾರ್ಯತೆ ಸೃಷ್ಟಿ ಆಗ್ತಾನೆ ಅಂತ ಕೇಂದ್ರ ಚುನಾವಣೆದ ಕಾಲಘಟ್ಟಗಳು ಬೇರೆನೆ ವಾಜಪೇಯಿ ವ್ಯಕ್ತಪಡಿಸಿದೆ. ಚುನಾವಣೆಲ್ಲ ನಿಮಗೆ ಗೊತ್ತುಂಟು. ನಮ್ಮ